ಉಡುಪಿ ಬಿಜೆಪಿ ಅಭ್ಯರ್ಥಿ ರಘುಪತಿ ಭಟ್ ಅವರು ಇಂದು ಉಡುಪಿಯ ಜಾಮಿಯಾ ಮಸೀದಿಯಲ್ಲಿ ಮತಯಾಚನೆ ಮಾಡಿದರು. ನಗರದ ಹೃದಯ ಭಾಗದ ಮಸೀದಿಗೆ ತೆರಳಿದ ರಘುಪತಿ ಭಟ್ ಮುಸ್ಲಿಂ ಬಾಂಧವರ ಜೊತೆ ಮತ ಕೇಳಿದರು. ಸಾಮೂಹಿಕ ನಮಾಜಿನ ಬಳಿಕ ಮುಸ್ಲಿಮರು ಹೊರಬಂದಾಗ ರಘುಪತಿ ಭಟ್ ಒಬ್ಬೊಬ್ಬರನ್ನ ಎದುರುಗೊಂಡು ಹಸ್ತಲಾಘವ ಮಾಡಿದರು. ಬಳಿಕ ಮಾಧ್ಯಮಗಾರರ ಜೊತೆ ಮಾತನಾಡಿದ ರಘುಪತಿ ಭಟ್, ಶುಕ್ರವಾರ ಆಗಿದ್ದರಿಂದ ಮುಸ್ಲಿಂ ಬಾಂಧವರ ಸಹಾಯ ಕೇಳಲು ಬಂದಿದ್ದೇನೆ. ಈ ಹಿಂದೆ ಶಾಸಕನಾಗಿದ್ದಾಗ ಮಾಡಿದ ಅಭಿವೃದ್ಧಿ ಕಾರ್ಯವನ್ನ ಮತ್ತೆ ಮುಂದುವರಿಸಲು ನಿಮ್ಮೆಲ್ಲರ ಬೆಂಬಲ ಬೇಕು. ನಮಗೆ ಎಲ್ಲಾ ವರ್ಗದವರ ಬೆಂಬಲವೂ ನಮಗೆ ಬೇಕು. ಮುಸ್ಲಿಂ ಬಾಂಧವರು ಇದಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ ಅಂತ ರಘುಪತಿ ಭಟ್ ಪ್ರತಿಕ್ರಿಯೆ ನೀಡಿದರು. ಶುಕ್ರವಾರ ಆದ್ರಿಂದ ಹೆಚ್ಚು ಜನ ಮುಸಲ್ಮಾನ್ ಬಾಂಧವರು ಮಸೀದಿಯಲ್ಲಿ ಅವರ ಪ್ರಾರ್ಥನೆಯ ನಂತರ ಸಿಗ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಇಲ್ಲಿ ಮತಯಾಚನೆಗೆ ಆಗಮಿಸಿದ್ದೇನೆ. ಈ ಬಾರಿ ಭಾಳ ಒಳ್ಳೆಯ ಒಂದು ಸಹಾಯ ಎಲ್ಲ ವರ್ಗದವರಿಂದ ಸಿಗ್ತಾ ಇರುವಂಥದ್ದು ನನಗೆ ಇವತ್ತು ಕಾಣ್ತಾ ಇದೆ. ವಿಶೇಷವಾಗಿ ಉಡುಪಿ ನಗರದಲ್ಲಿ ಭಾಳ ಒಂದು ಜನ ಹಿಂದೆ BJPಯ ನಗರಸಭೆ ಆಡಳಿತ ಇರುವಾಗ BJPಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಆದಂಥ ಅಭಿವೃದ್ಧಿಯ ಕೆಲಸವನ್ನು ಗುರುತಿಸಿ ಈ ಬಾರಿ ಮತ್ತೊಮ್ಮೆ BJPಯನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ಯೋಚನೆಯನ್ನು ಎಲ್ಲ ವರ್ಗದವರು ಜಾತಿ ಮತ ಧರ್ಮವನ್ನು ಬಿಟ್ಟು ಎಲ್ಲರೂ ಇವತ್ತು ಪಕ್ಷವನ್ನು ಬೆಂಬಲಿಸುವಂಥದ್ದನ್ನು ಇವತ್ತು ನೋಡ್ತಾ ಇದೆ.